ಹೆಲ್ಪ್ಲೈನ್ ಪುತ್ತೂರು ವತಿಯಿಂದ ಎರಡನೇ ಹಂತದ ಸುಮಾರು 600 ಲಾಕ್ಡೌನ್ ಕಿಟ್ ಅನ್ನು ವಿತರಿಸುವ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಯಿತು. ಪರ್ಲಡ್ಕದಲ್ಲಿ ನಡೆದಂತಹ ಸರಳ ಕಾರ್ಯಕ್ರಮವನ್ನು ಏರ್ಪಡಿಸಿ ಸಾಂಕೇತಿಕವಾಗಿ ಅಗತ್ಯ ಸಾಮಗ್ರಿಗಳ ಆಹಾರದ ಕಿಟ್ ಅನ್ನು ವಿತರಿಸಲಾಯಿತು. ಈ ಸಂದರ್ಭ ತಹಶೀಲ್ದಾರ್ ರಮೇಶ್ ಬಾಬು ಮಾತನಾಡಿ, ಹಸಿದವರಿಗೆ ನೆರವಾಗುವುದು ಪುಣ್ಯದ ಕಾರ್ಯ, ಹಸಿದವರಿಗೆ ಊಟ ಕೊಡುವಷ್ಟು ಶ್ರೇಷ್ಠ ಕಾರ್ಯ ಇನ್ನೊಂದಿಲ್ಲ. ಪುತ್ತೂರು ಹೆಲ್ಪ್ಲೈನ್ ವತಿಯಿಂದ ಅರ್ಹರನ್ನ ಗುರುತಿಸಿ ಕಿಟ್ ನೀಡ್ತಾ ಇರೋದು ಅಭಿನಂದನೀಯ ಅಂತ ಹೇಳಿದರು. ಆದರೆ ಒಬ್ಬನಿಗೆ ತೃಪ್ತಿ ಪಡಿಸಬೇಕು ಅಂದರೆ ಒಂದು ಹೊಟ್ಟೆ ತುಂಬ ಊಟ ಕೊಟ್ಟಾಗ ಅವನು ಸಾಕು ಅಂತ ಹೇಳ್ತಾನೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸಾಕು ಅನ್ನೋದ್ರಲ್ಲಿ ಯಾವುದು ಅಂದರೆ ಊಟ ಒಂದರಲ್ಲೇ. ಬೇರೆ ಏನೇ ಕೊಟ್ಟರು ಅವನು ಸಾಕು ಅನ್ನಲ್ಲ, ಮತ್ತೆ ಬೇಕು ಅನಿಸುತ್ತೆ. ಆದರೆ ಈ ಊಟ ಹಸಿವಿನ ಜನರಿಗೆ ಈ ಪುತ್ತೂರು ತಾಲೂಕಿನಲ್ಲಿ ಇವರು ಮಾಡ್ತಿರೋದು ಒಳ್ಳೆಯ ಕಾರ್ಯ, ತುಂಬ ಸಂತೋಷದ ವಿಚಾರ. ಇದೇ ರೀತಿ ಇನ್ನು ಮುಂದೆ ಇದೇ ರೀತಿ ಎಲ್ಲ ಹಸಿದವರಿಗೆ ಒಂದು ವ್ಯವಸ್ಥೆ ಮಾಡಲಿ. ಹಸಿದವರು ಯಾವುದೇ ರೀತಿ ತೊಂದರೆಗೊಳ ಹೆಲ್ಪ್ಲೈನ್ ಈ ಒಂದು ಸಂಘಟನೆಯವರು ಇವತ್ತು ನಿಜವಾಗಿ ಯಾರಿಗೆ ಇವತ್ತು ಅಗತ್ಯ ಇದೆ ಮತ್ತು ಈ ಒಂದು ಸಂಕಷ್ಟದ ಕಾಲದಲ್ಲಿ ಜನಸಾಮಾನ್ಯರಿಗೆ ಒಂದು ಕಿಟ್ಟನ್ನು ಕೊಡುವುದರ ಮೂಲಕ ಒಂದು ದೊಡ್ಡ ಮಟ್ಟದ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷದ ವಿಚಾರ. ಇವತ್ತು ಪ್ರತಿಯೊಬ್ಬರು ಯಾರ್ಯಾರಿಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಕಷ್ಟದಲ್ಲಿರುವಂಥ ಜನರಿಗೆ ಸಹಾಯ ಮಾಡುವಂಥದ್ದು ಅಗತ್ಯ ಇದೆ ಅಂತ ಹೇಳುವ ದೃಷ್ಟಿಯಲ್ಲಿ ಇದು ಹೆಲ್ಪ್ಲೈನ್ ಅವರು ಮಾಡ್ತಾ ಇರುವಂಥ ಈ ಒಂದು ವಿಶೇಷ ರಂಜಾನ್ ಕಿಟ್. ಈ ಸಂದರ್ಭ ಪುತ್ತೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಲಾಕ್ಡೌನ್ ಸಮಯದಲ್ಲಿ ಅಗತ್ಯವಿದ್ದವರಿಗೆ ಔಷಧಿಯನ್ನ ಅವರ ಮನೆ ಬಾಗಿಲಿಗೆ ವಿತರಿಸುವ ಕಾರ್ಯವನ್ನ ಹೆಲ್ಪ್ಲೈನ್ ಬಳಗ ಮಾಡಿದೆ. 98 ಮಂದಿಗೆ ಔಷಧಿ ವಿತರಿಸಲಾಗಿದ್ದು ಅದರಲ್ಲಿ 65 ಮಂದಿಗೆ ಉಚಿತವಾಗಿ ಔಷಧಿಯನ್ನ ವಿತರಿಸಲಾಗಿದೆ ಅಂತ ಹೆಲ್ಪ್ಲೈನ್ ಪದಾಧಿಕಾರಿಗಳು ತಿಳಿಸಿದ್ದಾರೆ.